ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರೇಯರ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಾದ ನಾಮನಿಷ್ಠ ಪ್ರಭುಜಿಗೆ ನಮ್ಮೆಲ್ಲರ ಕೃತಜ್ಞತೆಗಳನ್ನು ಅರ್ಪಿಸಿ ಎಲ್ಲ ಗುರುಗಳ ಹಾಗೂ ಶ್ರೀಲಾ ಪ್ರಭುಪಾದರಿಗೆ ನಮ್ಮ ನಮ್ರ ವಂದನೆಯನ್ನು ಸಲ್ಲಿಸಿ ಅವರ ಕೃಪೆಯನ್ನು ಬೇಡಿ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದು ನಾವು ಅಧ್ಯಾಯ 17 ಶ್ಲೋಕ 5ರಿಂದ ಆರಂಭಿಸೋಣ. ಹರೇ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ಲೋಕ 5. ನಮಃ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪಃ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮ ಅಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ಮಾಂ ಚ ಏವ ಅಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್ ತಾನ್ ವಿದ್ಧಿ ಆಸುರ ನಿಶ್ಚಯಾನ್. ಅನುವಾದ: ಯಾರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೋ ಇವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೋ ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೋ ಇಂತಹವರು
ನಿಶ್ಚಯವಾಗಿಯೂ ಅಸುರರು. ಎಂಥವ್ರ ಅಸುರರು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಶಾಸ್ತ್ರದಲ್ಲಿ ವಿಧಿಸದೇ ಇರೋಂಥ ಘೋರ ತಪಸ್ಸನ್ನು ಮಾಡ್ತಾರೋ, ಇವನ್ನು ಅವರು ಜಂಬ ಮತ್ತು ಅಹಂಕಾರದಿಂದ ಮಾಡ್ತಾರೋ, ಕಾಮ ಮತ್ತು ಇದಕ್ಕೇನ್ ಕಾರಣ? ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಆಗ್ತಿರ್ತಾರೆ ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸ್ತಾರಂತೆ. ಇಂತಹವರು ನಿಶ್ಚಯವಾಗಿಯೂ ಅಸುರರು. ಅಶಾಸ್ತ್ರ ವಿಹಿತಂ ಘೋರಂ ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಡಂಬಾಹಂಕಾರ ಸಂಯುಕ್ತಃ ರಾಗಬಲಾನ್ವಿತಾಃ ಕಾಮರಾಗಫಲಾನ್ವಿತಾಃ ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ಶಾಸ್ತ್ರಂ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಡಂಬಾಹಂಕಾರ ಸಂಯುಕ್ತಃ ಕಾಮರಾಗಫಲಾನ್ವಿತಃ ಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಶಾಸ್ತ್ರಂ ವಿಹಿತಂ ಘೋರಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ಡಂಬಾಹಂಕಾರಂ ಸಂಯುಕ್ತಃ ಕಾಮರಾಗಫಲಾನ್ವಿತಃ ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಶಾಸ್ತ್ರಂ ವಿಹಿತಂ ಘೋರಂ ತಪ್ಯತೆ ಯೇ ತಪೋ ಜನಾಃ ಡಂಬಾಹಂಕಾರಂ ಸಂಯುಕ್ತಃ ಕಾಮರಾಗಫಲಾನ್ವಿತಃ ಶ್ಲೋಕ 6. ಕರ್ಷಯಂತಃ ಶರೀರಸ್ಥಂ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಶೈವಾರ್ಥ ಶರೀರಸ್ಥಂ ಒಂದೊಂದು ಲೈನೇ ಹೇಳಿ. ಸುರ ನಿಶ್ಚಯಾನ್ ಚಂದ್ರಕಲ ಮತದಿ ನಾನು ಹೇಳದ್ಮೇಲೆ ಹೇಳಿ. ಕರ್ಷಯಂತಃ ಶರೀರಸ್ಥಂ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಭೂತಗ್ರಾಮಂ ಅಚೇತಸಃ ಮಾ ಚೈವಾಂತಃ ಶರೀರಸ್ಥಂ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್ ತಾನ್ ವಿದ್ಯಾಸುರನಿಶ್ಚಯಾನ್ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್ ಕರ್ಷಯಂತಂ ಶರೀರಸ್ಥಂ ಭೂತಗ್ರಾಮಮಚೇತಸಃ
मां चैवान्तशरीरस्थं तान् विद्यासुरनिश्चयान् कर्षयन्तः शरीरस्थं भूतग्रामम् अचेतसः मां चैवान्तः शरीरस्थं तान् विद्यासुरनिश्चयान् कर्षयन्तः शरीरस्थं भूतग्राममचेतसः मां चैवान्तशरीरस्थं तान् विद्यासुरनिश्चयान् ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಹೇಳ್ತಿ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ ಮಾತಾಜಿ. ಹಾ ಮಾತಾಜಿ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ಡಂಬಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಕರ್ಷಯಂತ ಅದೇ ಹೇಳ್ಬೇಕಾ ಮಾತಾಜಿ? ಬೇಡ ಅಲ್ವಾ? ಬೇಡ ಮಾತಾಜಿ. ಹಾ ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಶಿವಗಂಗಾ ಮಾತಾಜಿ ಫಸ್ಟ್ ಜಾಯಿನ್ ಆದವರು. ಶಿವಗಂಗಾ ಮಾತಾಜಿ ಹೇಳಿ. ಅಶಾಸ್ತ್ರವೀತಂ ಘೋರಂ ಪಶ್ಯಂತೆ ಯೇ ತಪೋ ಜನಾಃ ಡಂಬಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಮಾತಾಜಿ ಎರಡನೇ ಲೈನು ತಪ್ಯಂತೆ ತಪ್ಯಂತೆ ಯೇ ತಪೋ ಜನಾಃ. ತಪ್ಯಂತೆ ಯೇ ತಪೋ ಜನಾಃ. ಸರಿ ಬಂತ ಮಾತಾಜಿ? ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಶಿವಗಂಗಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಅಶಸ್ತ್ರೋವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ಡಂಬಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಮಾತಾಜಿ ಫಸ್ಟ್ ಲೈನು ಅಶಾಸ್ತ್ರೋಲ ಅಶಾಸ್ತ್ರ ವಿಹಿತಂ ಘೋರಂ. ಅಶಾಸ್ತ್ರೋ ಇಲ್ಲ ಮಾತಾಜಿ. ಅಶಾಸ್ತ್ರ ವಿಹಿತಂ ಘೋರಂ. ಅಶಾಸ್ತ್ರ ವಿಹಿತಂ ಘೋರಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆಲ್ಲುವಮ್ಮ ಮಾತಾಜಿ ಹೇಳಿ. ಚೆಲ್ಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ಡಂಬಾಹಂಕಾರ ಸಂಯುಕ್ತಃ ಕಾಮರಾಗ ಬಲಾನ್ವಿತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯತೆ ಯೇ ತಪೋ ಜನಾಃ ಡಂಬಾಹಂಕಾರ ಸಂಯುಕ್ತಃ ಕಾಮರಾಗ ಬಲಾನ್ವಿತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಕೆಪಿ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ಡಂಬ ಅಹಂಕಾರ ಸಂಯುಕ್ತ ಕಮರಾಂಗ ಬಲಾನ್ವಿತಾಃ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಡಂಬ ಅಹಂಕಾರ ಸಂಯುಕ್ತಾಃ ಕಾಮರಾಂಗ ಬಲಾನ್ವಿತಾಃ. ಹರೇ ಕೃಷ್ಣ. ಸರಿ ಬಂತ ಮಾತಾಜಿ? ಹಾ ಸರಿ ಬನ್ನಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಎಷ್ಟು ಸಿಕ್ಸ್ತ್ ಶ್ಲೋಕ, 6ನೇ ಶ್ಲೋಕ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ವಿದ್ಯಾ ದೀರ್ಘ ಬರಬೇಕು, ಅಲ್ಲ ಅಸುರ ಅದು ಆಕ್ಚುಲಿ. ವಿದ್ಯಾಸುರ ನಿಶ್ಚಯ ದೀರ್ಘ ಬರಬೇಕು. ಸರಿ.
तान् विद्यासुर निश्चयान् ಹರೇ ಕೃಷ್ಣ. ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ರಂಜನಾ ಧನ್ಯವಾದ. ದೇವಾಡಿಗ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 5. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎನ್ ಸಾಯಿಲಕ್ಷ್ಮಿ ಮಾತಾಜಿ 6ನೇ ಶ್ಲೋಕ ಹೇಳಿ. ಎನ್ ಸಾಯಿಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮ ಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಹರೇ ಕೃಷ್ಣ. ತಪ್ಪಾಗಿದೆ ಮಾತಾಜಿ? ಇಲ್ಲ, ಸರಿ. ಚೆನ್ನಾಗಿ ಬಂತು. ಕಾವ್ಯ ಹರೇ ಉಮೇಶ್ ಕೃಷ್ಣ ಮಾತಾಜಿ. ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹೇಳಿ ಮಾತಾಜಿ. 6ನೇ ಶ್ಲೋಕ ಹೇಳಿ ನೀವು. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯ. ಹರೇ ಕೃಷ್ಣ ಮಾತಾಜಿ. 2ನೇ ಲೈನು ಭೂತ ಗ್ರಾಮಮ ಚೇತಸಃ ಅಂತ ಸೇರಿಸಿ ಹೇಳ್ಬೇಕು. ಇಲ್ಲರೆ ಭೂತ ಗ್ರಾಮಂ ಅಚೇತಸಃ ಅಂತ ಹೇಳ್ಬೇಕು. ನೀವು ಮಾಂತ ಸೆಪರೇಟ್ ಮಾಡ್ಬೇಕಾದ್ರೆ ಇಲ್ಲ ಸೇರ್ಕೋಬೇಕು. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 6ನೇದ? ಹೌದು ಮಾತಾಜಿ. 6ನೇ ಶ್ಲೋಕ ಹೇಳಿ ಬಿಡಿ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಂ ಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಹರೇ ಕೃಷ್ಣ. ಸರಿಯಾಗಿ ಹೇಳಿದ್ದು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 7. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಹಾರಸ್ತ್ವಪಿ ಆಹಾರ ತು ಅಪಿ ಸರ್ವಸ್ಯ ತ್ರಿವಿಧೋ ತ್ರಿವಿಧಃ ಭವತಿ ಭವತಿ ಪ್ರಿಯಃ ಭವತಿ ಪ್ರಿಯಃ ಯಜ್ಞಸ್ತಪಾಸ್ತಥಾ ಯಜ್ಞಸ್ತಪಾಸ್ತಥಾಗೆ ಯಜ್ಞಃ ತಪಃ ತಥಾ ದಾನಂ ತೇಷಾಂ ಭೇದಮಿಮಂ ಭೇದಂ ಇಮಂ ಶೃಣು. ಅನುವಾದ. ಎಲ್ಲ ಮನುಷ್ಯನು ಇಷ್ಟಪಡುವ ಆಹಾರದಲ್ಲಿ ಕೂಡ ಐಹಿಕ ಪ್ರಕೃತಿಯ ಗುಣತ್ರಯಗಳಿಗೆ ಅನುಗುಣವಾಗಿ 3 ರೀತಿಗಳು. ಯಜ್ಞಗಳು, ತಪಸ್ಸು ಮತ್ತು ದಾನಗಳ ವಿಷಯದಲ್ಲಿ ಸಹ ಇದು ನಿಜ. ಅವುಗಳ ಭೇದವನ್ನು ಈಗ ಕೇಳು. ಪ್ರತಿ ಮನುಷ್ಯನಿಗೂ ತಾನು ಇಷ್ಟಪಡೋ ಆಹಾರದಲ್ಲಿ ಕೂಡ ಐಹಿಕ ಪ್ರಕೃತಿಯ ಗುಣತ್ರಯಗಳಿಗೆ ಅನುಗುಣವಾಗೇ ಇರುತ್ತಂತೆ. ಆ ಥರ 3 ರೀತಿ ಇರುತ್ತಂತೆ. ಯಜ್ಞಗಳು, ತಪಸ್ಸು ಮತ್ತು ದಾನಗಳ ವಿಷಯದಲ್ಲಿ ಸಹ ಇದು ನಿಜ. ಆ ಭೇದನ ಈಗ ಹೇಳ್ತೀನಿ, ಕೇಳು ಅಂತ ಇದ್ದಾನೆ. ಆಹಾರಸ್ತ್ವಪಿ ಸರ್ವಸ್ಯ ಆಹಾರಸ್ತ್ವಪಿ ಸರ್ವಸ್ಯ
त्रिविधो भवति प्रियः त्रिविधो भवति प्रियः यज्ञस्तपस्तथा दानम् यज्ञस्तपस्तथा दानम् तेषां भेदमिमं शृणु शृणु आहारस्त्वपि सर्वस्य त्रिविधो भवति प्रियः आहारस्त्वपि सर्वस्य त्रिविधो भवति प्रियः यज्ञस्तपस्तथा दानं तेषां भेदमिमं शृणु यज्ञस्तपस्तथा दानं तेषां भेदमिमं शृणु आहारस्त्वपि सर्वस्य त्रिविधो भवति प्रियः यज्ञस्तपस्तथा दानं तेषां भेदमिमं शृणु आहारस्त्वपि सर्वस्य त्रिविधो भवति प्रियः शृणु आहारस्त्वपि सर्वस्य त्रिविधो भवति प्रियः यज्ञस्तपस्तथा दानं तेषां भेदमिमं शृणु आहारस्त्वपि सर्वस्य त्रिविधो भवति प्रियः यज्ञस्तपस्तथा दानं तेषां भेदमिमं शृणु ಶ್ಲೋಕ 8 ಆಯುಸ್ತತ್ವಬಲಾರೋಗ್ಯ ಸುಖಪ್ರೀತಿವಿವರ್ಧನಾಃ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರ ಸಾತ್ವಿಕ ಪ್ರಿಯಾಃ ಆಯುಸ್ತತ್ವ ಬಲ ರೋಗ್ಯ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾ ಸ್ನಿಗ್ಧ ಸ್ಥಿರಾ ಹೃದ್ಯಾ ರಸ್ಯಾ ಸ್ನಿಗ್ಧಾಃ ಸ್ಥಿರಾಃ ಹೃದ್ಯಾಃ ಆಹಾರ ಸಾತ್ವಿಕ ಪ್ರಿಯಾಃ ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯುಸ್ಸನ್ನು ಹೆಚ್ಚಿಸುತ್ತವೆ ಮನುಷ್ಯನ ಅಸ್ತಿತ್ವವನ್ನು ಪರಿಶುದ್ಧಗೊಳಿಸುತ್ತವೆ ಬಲ ಆರೋಗ್ಯ ಸುಖ ಮತ್ತು ತೃಪ್ತಿಗಳನ್ನು ಕೊಡುತ್ತವೆ ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ ಜಿಡ್ಡಿನಿಂದ ಕೂಡಿರುತ್ತವೆ ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ ಈ ಸಾತ್ವಿಕ ಗುಣ ಆಹಾರದಿಂದ ಏನೇನಾಗತ್ತೆ ಅಂತ ಭಗವಂತ ತಿಳಿಸ್ತಾ ಇದ್ದಾನೆ ಇಲ್ಲಿ ಆಯುಸ್ತತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರ ಸಾತ್ವಿಕ ಪ್ರಿಯಾಃ ಆಯುಸ್ತತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರ ಸಾತ್ವಿಕ ಪ್ರಿಯಾಃ ಆಹಾರ ಸಾತ್ವಿಕ ಪ್ರಿಯಃ ಆಯುಸ್ತತ್ವಬಲಾರೋಗ್ಯ
सत्त्वबलारोग्य सुखप्रीतिविवर्धनाः रस्या स्निग्धस्थिरा हृद्याः आहारा सात्विकप्रियाः। आयुः सत्त्वबलारोग्य सुखप्रीतिविवर्धनाः रस्या स्निग्धा स्थिरा हृद्याय हृद्याः आहारः सात्विकप्रियाः। ಹರೇ ಕೃಷ್ಣ. ಮಾತಾಜಿ ಹೇಳ್ತಿ ಮಾತಾಜಿ. ಪ್ರಿಯಾಂಕಾ ಜಿತ್ತೂರು ಮಾತಾಜಿ ಹೇಳಿ. ಪ್ರಿಯಾಂಕಾ ಮಾತಾಜಿ ಹೇಳಿ. ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಹಾರಸ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಃ ಸಪ್ತಸ್ತಥಾ ದಾನಂ ತೇಷಾಂ ವೇದಮಿಮಂ ಶೃಣು ಆಯುಃ ಹರೇ ಕೃಷ್ಣ ಸತ್ವಬಲ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಯಾವ್ದು ಮಾತಾಜಿ? 7ನೇ ಶ್ಲೋಕ. ಹಾ ಮಾತಾಜಿ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ವೇದಮಿಮಂ ಶೃಣು. ಸರಿ ಇತ್ತ ಮಾತಾಜಿ. ಹರೇ ಕೃಷ್ಣ. ತೇಷಾಂ ಅದೊಂದು ದೀರ್ಘ ಮಾಡಿ ಅಷ್ಟೇ. ತೇಷಾಂ ವೇದಮಿಮಂ ಶೃಣು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7 ಮಾತಾಜಿ. ಹಾ ಮಾತಾಜಿ. ಶ್ಲೋಕ 7. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಹರೇ ಕೃಷ್ಣ. ಪ್ರಿಯಾಹ ಇಲ್ಲ ಪ್ರಿಯಃ, ಅಲ್ಲಿ ದೀರ್ಘ ಇಲ್ಲ. 2ನೇ ಲೈನು. ತ್ರಿವಿಧೋ ಭವತಿ ಪ್ರಿಯಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರವಿ ಪ್ರಭುಜಿ ಹೇಳಿ. ರವಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರವಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಶೆಟ್ಟಿ ಮಾತಾಜಿ ಹೇಳಿ. ವನಿತಾ ಶೆಟ್ಟಿ ಮಾತಾಜಿ 7ನೇ ಶ್ಲೋಕ ಹೇಳಿ. ಆಯ್ತು ಮಾತು. ಶ್ಲೋಕ 7. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ವೇದಮಿಮಂ ಶೃಣು. ಹರೇ ಕೃಷ್ಣ. ಹರೇ ಕೃಷ್ಣ. ರೇಖಾ ಎ ಮಾತಾಜಿ 8ನೇ ಶ್ಲೋಕ ಹೇಳಿ ನೀವು. ರೇಖಾ ಮಾತಾಜಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. 8ನೇ ಶ್ಲೋಕ ಹೇಳಿ. 8ನೇ ಶ್ಲೋಕ ಮಾತಾಜಿ. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಃ ರಸ್ಯ ಸ್ನಿಗ್ಧಾ ಸ್ಥಿರ ಹೃದಯಃ ಆಹಾರ ಸಾತ್ವಿಕ ಪ್ರಿಯಃ. ಸುಖ ಪ್ರೀತಿ ವಿವರ್ಧನಾಃ ಅಲ್ಲಿ ದೀರ್ಘ ಇದೆ. ರಸ್ಯ ಸ್ನಿಗ್ಧ ಸ್ಥಿರ ಹೃದಯಾಃ ಅಲ್ಲೂ ದೀರ್ಘ ಇದೆ. ಓಕೆ ಓಕೆ ಓಕೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರವಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರವಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಂದಿರಾ ಮಾತಾಜಿ ಶ್ಲೋಕ 8 ಹೇಳಿ. ಇಂದಿರಾ ಮಾತಾಜಿ. ರೇಣುಕಾ ಮಾತಾಜಿ. ರೇಣುಕಾ ದೇವಿ ಮಾತಾಜಿ ಶ್ಲೋಕ 8 ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಃ ರಸ್ಯ ಸಿಗ್ನಾಃ ಸ್ಥಿರ ಹೃದಯಾಃ ಆಹಾರ ಸಾತ್ವಿಕ ಪ್ರಿಯಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಂದಿರಾ ಮಾತಾಜಿ ಶ್ಲೋಕ 8 ಹೇಳಿ. ಮಾತಾಜಿ. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಃ
रस्यास्तिग्धः स्थिरा हृदयाः आहाराः सात्विकप्रियाः। हरे कृष्ण माताಜಿ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 9. ಕಟ್ವಾಂ ಲವಣಾತ್ಯುಷ್ಣ ತೀಕ್ಷ್ಣರೂಕ್ಷವಿದಾಹಿನಃ ಆಹಾರ ರಾಜಸಚೇಷ್ಟಾ ದುಃಖಶೋಕಮಯಪ್ರದಾಃ. ಕಟ್ವಾಂಲ ಲವಣಾತ್ಯುಷ್ಣ. ಕಟ್ವ ಅಂದ್ರೆ ಕಹಿ, ಕಟು, ಆಮ್ಲ, ಲವಣ, ಅತಿ ಉಷ್ಣ, ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯ ಇಷ್ಟಾಃ ದುಃಖಶೋಕಾಮಯಪ್ರದಾಃ. ದುಃಖಶೋಕ ಆಮಯಪ್ರದಾಃ. ಬಹು ಕಹಿಯಾದ, ಬಹು ಹುಳಿಯಾದ, ಉಪ್ಪಾದ, ಬಿಸಿಯಾದ, ಖಾರವಾದ, ಒಣಕಲಾದ ಮತ್ತು ಸುಡುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವವು. ಈ ಥರ ಕಹಿಯಾಗಿರೋದು, ಹುಳಿಯಾಗಿರೋದು, ಉಪ್ಪಾಗಿರೋದು, ಬಿಸಿ, ಖಾರ, ಒಣಕಲದು, ಇಂಥ ಸುಡ ಆಹಾರ, ಇಂಥವೆಲ್ಲ ರಾಜ ಸ್ವಭಾವದವರಿಗೆ ಇಷ್ಟ ಅಂತ ಪ್ರಿಯ ಆಗತ್ತಂತೆ. ಇಂತಹ ಆಹಾರ ಸೇವಿಸೋದ್ರಿಂದ ದುಃಖ, ಶೋಕ, ರೋಗನ ಉಂಟು ಮಾಡುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಕಟ್ವಂ ಲವಣಾತ್ಯುಷ್ಣ ಲವಣಾತ್ಯುಷ್ಟ. ಕಟ್ವಂ ಲವಣಾತ್ಯುಷ್ಣ ಲವಣಾತ್ಯುಷ್ಟ ತೀಕ್ಷ್ಣರೂಕ್ಷವಿದಾಹಿನಃ ಆಹಾರ ರಾಜಸಚೇಷ್ಟಾಃ ದುಃಖಶೋಕಮಯಪ್ರದಾಃ. ಕಟ್ವಂ ಲವಣಾತ್ಯುಷ್ಣ ತೀಕ್ಷ್ಣರೂಕ್ಷವಿದಾಹಿನಃ ಆಹಾರ ರಾಜಸಚೇಷ್ಟಾಃ ದುಃಖಶೋಕಮಯಪ್ರದಾಃ. ಕಟ್ವಂ ಲವಣಾತ್ಯುಷ್ಣ ತೀಕ್ಷ್ಣರೂಕ್ಷವಿದಾಹಿನಃ ಆಹಾರ ರಾಜಸಚೇಷ್ಟಾಃ ದುಃಖಶೋಕಮಯಪ್ರದಾಃ. ತೀಕ್ಷ್ಣರೂಕ್ಷವಿದಾಹಿನಃ ಕಟ್ವಂ ಲವಣಾತ್ಯುಷ್ಣ ತೀಕ್ಷ್ಣರೂಕ್ಷವಿದಾಹಿನಃ ಆಹಾರ ರಾಜಸಚೇಷ್ಟಾಃ ದುಃಖಶೋಕಮಯಪ್ರದಾಃ. ಲವಣಾತ್ಯುಷ್ಟ ತೀಕ್ಷ್ಣರೂಕ್ಷವಿದಾಹಿನಃ ಆಹಾರ ರಾಜಸಚೇಷ್ಟಾಃ ದುಃಖಶೋಕಮಯಪ್ರದಾಃ. ಕಹತು ಯಾತಯಾಮಂ ಗತರಸಂ ಊತಿಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಯಾತಯಾಮಂ ಗತರಸಂ
पूति पर्युषितं च यत् यत् उच्छिष्टमपि सामेद्यं ಅಮೇದ್ಯಂ ಭೋಜನ ತಾಮಸ ಪ್ರಿಯಂ ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿಯಿಲ್ಲದ ಕೆಟ್ಟು ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ತಿನ್ನೋದಕ್ಕೆ 3 ಗಂಟೆ ಮುಂಚೆ ಮೊದಲು ಮಾಡಬಾರ್ದಂತೆ, 3 ಗಂಟೆ ಒಳಗೆ ಮಾಡಿದ್ದನ್ನೇ ತಿನ್ಬೇಕಂತ. ಸಾತ್ವಿಕ ಆಹಾರ ಅಂದ್ರೆ ಅದು. ತಿನ್ನೋದಕ್ಕೆ 3 ಗಂಟೆಗೆ ಮೊದಲು ಸಿದ್ಧ ಮಾಡಿದ ಆಹಾರನ, ರುಚಿ ಇಲ್ಲದೆ ಇರೋದನ್ನ, ಕೆಟ್ಟು ಹಳಸಿದ ಆಹಾರನ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದ ಆಹಾರ ತಾಮಸ ಗುಣದವರಿಗೆ ತುಂಬಾ ಪ್ರಿಯವಾದವು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಾತಯಾಮಂ ಗತರಸಂ ರಸಂ ಊತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಯಾತಯಾಮಂ ಗತರಸಂ ಊತಿ ಪರ್ಯುಷಿತಂ ಚ ಯತ್ ತಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಯಾತಯಾಮಂ ಗತರಸಂ ಊತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಯಾತಯಾಮಂ ಗತರಸಂ ಊತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಹರೇ ಕೃಷ್ಣ. ಮಾತಾಜಿ ಹೇಳ್ತೀನಿ ಮತ್ತೆ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ ಹೇಳಿ. ಹಾ ಮಾತಾಜಿ. ಶ್ಲೋಕ 9. ಕಟ್ವಾಂಬ್ಲ ಲವಣಾಕೃಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟಾಃ ದುಃಖ ಶೋಕಾಮಯ ಪ್ರದಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ ಹೇಳಿ. ಶಿವಗಂಗಾ ಮಾತಾಜಿ ಇಲ್ವಾ? ಶಿವಗಂಗಾ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಕಟ್ವಮಲ್ಲಾವಣಾತುಷ್ಟ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟಾಃ ದುಃಖ ಶೋಕಮಯ ಪ್ರದಃ. ಮೊದಲನೇ ಲೈನ್ ಮಾತಾಜಿ. ಕಟ್ವಮಲ್ಲಾವಣಾತುಷ್ಟ ಕಟ್ವಮಲ್ಲ ಅಲ್ಲ, ಕಟ್ವಂಬ್ಲ. ಕಟ್ವಂಬ್ಲ ಲವಣ. ಕಟ್ಟಂಬ್ಲಾನ ಮಾತಾಜಿ ಅದು. ಕಟ್ವಂಬ್ಲ ಟಾಗೆ ವಾವತ್ತಿದೆ, ಮಾಗೆ ಲಾವತ್ತಿದೆ. ಲವಣಾತ್ಯುಷ್ಣ. ಕಟ್ವಂಬ್ಲಾಲಾತ್ವಣಾತುಷ್ಣ ರೂಕ್ಷ ವಿದಾಹಿನಃ ಆಹಾರ
ರಾಜಸಶ್ರೇಷ್ಠಃ ದುಃಖ ರಾಜಸಶ್ರೇಷ್ಠಾಃ ರಾಜಸಶ್ರೇಷ್ಠಃ ದುಃಖಶೋಕಮಯ ಪ್ರದಾಹ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಚೆಲುವಮ್ಮ ಮಾತಾಜಿ ಹೇಳಿ ಶ್ಲೋಕ 9. ಹರೇ ಕೃಷ್ಣ ಮಾತಾಜಿ. ಕಟ್ವಂ ಲವಣ ತೃಷ್ಣ ತೀಕ್ಷ್ಣ ರೂಕ್ಷ ವಿದಾಯಿನಃ ಆಹಾರ ರಾಜಸಸ್ಯೇಷ್ಟಃ ದುಃಖ ಶೋಕಮಯ ಪ್ರದಾಹ. ರಾಜಸಶ್ರೇಷ್ಠಾಃ ದೀರ್ಘ ಬರುತ್ತೆ. ಶ್ರೇಷ್ಠಾಃ ಆಹಾರ ರಾಜಸಸ್ಯೇಷ್ಟಃ. ಸರಿ ಬಂತ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ. ಚಂದ್ರಕಲಾ ಮಾತಾಜಿ. ಶ್ಲೋಕ 9. ಕಟ್ಪ್ರಮಲ್ವಣ ತೃಷ್ಣ ತೀಕ್ಷರೂಕ್ಷ ವಿದಾಹಿನಃ ಆಹಾರ ರಾಜಸಶ್ರೇಷ್ಠಾಃ ದುಃಖ ಶೋಕಮಯ ಪ್ರದಾಹ. ಹರೇ ಕೃಷ್ಣ ಮಾತಾಜಿ. ವರ್ಡು ಕಟ್ವಂಲ ಲವಣ. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ ಹೇಳಿ. ಜಿ ಪ್ರಿಯಾಂಕಾ ಮಾತಾಜಿ. ಪ್ರಿಯಾಂಕಾ ಮಾತಾಜಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಕಟ್ಪಂ ಲವಣ ತೃಷ್ಣ ತೀಕ್ಷ್ಣ ರೂಕ್ಷ ವಿದಾಯಿನಃ ಆಹಾರ ರಾಜಸಶ್ರೇಷ್ಠಃ ದುಃಖ ಶೋಕಮಯ ಪ್ರದಃ. ಹರೇ ಕೃಷ್ಣ. ದೀರ್ಘ ಮಿಸ್ ಆಯ್ತು ಮಾತಾಜಿ. ಶ್ರೇಷ್ಠಾಃ ದುಃಖ ಶೋಕಾಮಯ ಪ್ರದಾಹ. ಕಾನು ದೀರ್ಘ ಇದೆ, ದಾನು ದೀರ್ಘ ಇದೆ. ಓಕೆ ಮಾತಾಜಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 9 ಮಾತಾಜಿ. 9 ಹೇಳಿ ನೀವು. ಕಟ್ವಂ ಲವಣ ತೃಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಶ್ರೇಷ್ಠಃ ದುಃಖ ಶೋಕಮಯ ಪ್ರದಾಹ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಂದಿರಾ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 10 ಹೇಳಿ. ಮಾತಾಜಿ. ಯಾತಯಾಮಂ ಗತಾರಸಂ ಪರ್ಯುಷಿತಂ ಚ ಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಕೆಪಿ ಮಂಜುಳಾ ಮಾತಾಜಿ. 10 ಮಾತಾಜಿ. 10 ಹೌದು. ಯಾತಯಾಮಂ ಗತರಸಂ ಪೂತಿ ಪಯುರ್ಷಿತಂ ಚ ಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಮೊದಲನೇ ಲೈನು ಯಾತಯಾಮಂ ಗತರಸಂ. ಗತರಸಂ. ಯಾತಯಾಮಂ ಗತರಸಂ. ಊತಿ ಪರ್ಯುಷಿತಂ ಚ ಯತ್. ಪರ್ಯುಷಿತಂ ಚ ಯತ್. ಪೂತಿ ಪರ್ಯುಷಿತಂ ಚ ಯತ್. ಇನ್ನು ಲೈನ್ ಸರಿಗ್ ಬಂತು. ಹೇಳಿ ಬೇಕಾರೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕವಿತಾ ಮಣಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮಗಳು ಹೇಳ್ತಾಳಂತೆ, ಕೊಡ್ಲಾ ಮಾತಾಜಿ? ಕೊಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್ ಉಚ್ಛಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕವಿತಾ ಮಣಿ ಮಾತಾಜಿ ನೀವು ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.
अफल अफलाकाङ्क्षिभिर्यज्ञो विधिदृष्टो य युज्यते यष्टव्यमेवेति मनः समाधाय ಸಾತ್ವಿಕಃ. ಮತ್ತೆ ಸಾತ್ವಿಕ ಗುಣದ ಹೇಳ್ತಾ ಇದ್ದಾನೆ ಪ್ರಭುಜಿ. ಅಫಲಾಕಾಂಕ್ಷಿಭಿರ್ ಯಜ್ಞಃ, ಅಫಲ ಆಕಾಂಕ್ಷಿಭಿಃ ಯಜ್ಞಃ ವಿಧಿದಿಷ್ಟೋ ಯ ಯುಜ್ಯತೆ. ವಿಧಿದಿಷ್ಟಃ ಯಃ ಯುಜ್ಯತೆ. ಯಷ್ಟವ್ಯಮೇವೇತಿ ಮನಃ, ಯಷ್ಟವ್ಯಂ ಏವ ಇತಿ ಮನಃ ಸಮಾಧಾಯ ಸಾತ್ವಿಕಃ. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಯಾವ ಥರ ಯಜ್ಞ, ಯಾವ ಗುಣದ್ದು ಅಂತ ಹೇಳ್ತಾ ಇದ್ದಾನೆ. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡೋ ಯಜ್ಞ ಸಾತ್ವಿಕವಾದದ್ದು. ಅಫಲಾಕಾಂಕ್ಷಿಭಿರ್ಯಜ್ಞೋ ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ. ವಿಧಿದೃಷ್ಟೋ ಯ ಯುಜ್ಯತೆ. ಯಷ್ಟವ್ಯಮೇವೇತಿ ಮನಃ, ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ. ಸಮಾಧಾಯ ಸಾತ್ವಿಕಃ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ. ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ. ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ. ಅಫಲಾಕಾಂಕ್ಷಿಭಿರ್ಯಜ್ಞಃ ವಿಧಿದೃಷ್ಟೋ ಯ ಯುಜ್ಯತೆ. ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ. ಅಫಲಾಕಾಂಕ್ಷಿಭಿರ್ಯಜ್ಞಃ ವಿಧಿದೃಷ್ಟೋ ಯ ಯುಜ್ಯತೆ. ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ. ಫಲಾಕಾಂಕ್ಷಿಭಿರ್ಯಜ್ಞಃ ವಿಧಿದೃಷ್ಟೋ ಯ ಯುಜ್ಯತೆ. ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ. ಅಫಲಾಕಾಂಕ್ಷಿಭಿರ್ಯಜ್ಞಃ ವಿಧಿದೃಷ್ಟೋ ಯ ಯುಜ್ಯತೆ. ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ. ಶ್ಲೋಕ 12. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಇತ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್. ದಂಭ ಅರ್ಥಂ ಅಪಿ ಚ ಏವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಭರತ ವಂಶಜನಾದ ಶ್ರೇಷ್ಠನೇ, ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರಕ್ಕಾಗಿ ಮಾಡುವ ಯಜ್ಞವು ರಾಜಸ ಎಂದು ತಿಳಿದುಕೋ. ಐಶ್ವರ್ಯ ಲಾಭಕ್ಕಾಗಿ, ಐಹಿಕ ಲಾಭಕ್ಕಾಗಿ ಮತ್ತು ಅಹಂಕಾರಕ್ಕೆ ಮಾಡೋ ಯಜ್ಞ ರಾಜಸ ಗುಣದ್ದು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಭಿಸಂಧಾಯ ತು ಫಲಂ. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್. ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ
युज्यते भरतश्रेष्ठ तं यज्ञं विद्धि राजसं तं यज्ञं विद्धि राजसम् अभिसन्धाय तु फलं दम्भार्थमपि चैव यत् अभिसन्धाय दम्भार्थमपि चैव युज्यते भरतश्रेष्ठ तं यज्ञं विद्धि राजसम् युज्यते भरतश्रेष्ठ तं यज्ञं विद्धि राजसम् अभिसन्धाय तु फलं दम्भार्थमपि चैव यत् युज्यते भरतश्रेष्ठ तं यज्ञं विद्धि राजसम् अभिसन्धाय तु फलं दम्भार्थमपि चैव यत् युज्यते भरतश्रेष्ठ तं यज्ञं विद्धि राजसम् ಮಾತಾಜಿ ಹೇಳ್ತೀನಿ ಮತ್ತೆ ಮ್ಯೂಟಲ್ ಇದ್ದೀರಾ ಮಾತಾಜಿ ಪ್ರವೀಣ ಮಾತಾಜಿ ಹರೇ ಕೃಷ್ಣ ಪ್ರವೀಣ ಮಾತಾಜಿ ಮ್ಯೂಟಲ್ ಇದ್ದೀರಾ ಏನಾಯ್ತು ಯಾರು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಮ್ಯೂಟಲ್ ಇದ್ರು. ಅದೇ ಗೀತಾ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಅಲ್ಲ 11 ಮಾತಾಜಿ. ఏమండి శ్లోక 11 అఫలాకాంక్షిభిర్యజ్ఞో విధిదృష్టో యయుజ్యతే యష్టవ్యమేవేతి మనః సమాధాయ స సాత్వికః. హరే కృష్ణ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಮಾತಾಜಿ ಶ್ಲೋಕ 11 ಅಫಲಾಕಾಂಕ್ಷಿ ಬಿರ್ಯಜ್ಞೋ ವಿಧಿದೃಷ್ಟೋ ಯಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸ ಸಾತ್ವಿಕಃ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 11ನೇ ಶ್ಲೋಕ. ಶ್ಲೋಕ 11 ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸ ಸಾತ್ವಿಕಃ. ಮಾತಾಜಿ ಇದು ಮೂರನೇದು ಸ್ವಲ್ಪ ಹೇಳಿ ಮತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಮಾತಾಜಿ. ಯಷ್ಟವ್ಯಮೇವೇತಿ ಮನಃ. ಯಷ್ಟವ್ಯಂ ಏವೇತಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ. ರೇಖಾ ಮಾತಾಜಿ. ರೇಖಾ ಮಾತಾಜಿ. ಶ್ಲೋಕ 11 ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಅಫಲಾಕಾಂಕ್ಷಿಭಿರ್ಯಜ್ಞಃ ವಿಧಿದೃಷ್ಟೋ ಯಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಸಾತ್ವಿಕಃ ದೀರ್ಘ ಇಲ್ಲ ಇಲ್ಲಿ. ಮಾತಾಜಿ ಸಾತ್ವಿಕಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವನಿತಾ ಧನ್ಯವಾದಗಳು. ಶೆಟ್ಟಿ ಮಾತಾಜಿ ಹೇಳಿದ್ರ ಮಾತಾಜಿ ನೀವು? 11 ಹೇಳಿಲ್ಲ ಮಾತಾಜಿ. ಹೇಳಿ ಮಾತಾಜಿ ಹೇಳಿ. ಶ್ಲೋಕ 11 ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯಯುಜ್ಯತೆ ಯಸ್ತವ್ಯಮೇವೇತಿ ಮನಃ ಸಮಾದಾಯ ಸ ಸಾತ್ವಿಕಃ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ರಂಜನಾ ದೇವಾಡಿಗ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಅಫಲಾಕಾಂಕ್ಷಿರ್ಭಿಯೋ ಯಜ್ಞಃ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೆವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಫಸ್ಟ್ ಲೈನ್ ಮಾತಾಜಿ. ಅಫಲಾಕಾಂಕ್ಷಿಭಿರ್ಯಜ್ಞಃ. ಅಫಲಾಕಾಂಕ್ಷಿಭಿರ್ಯಜ್ಞಃ ವಿಧಿದೃಷ್ಟೋ ಯ ಯುಜ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಹೇಳಿ. ಪಾರ್ವತಮ್ಮ ಮಾತಾಜಿ ಶ್ಲೋಕ 11 ಹೇಳಿ ನೀವು. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟಯೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸ ಸಾತ್ವಿಕಃ. ಮತ್ತೆ ಎರಡನೇ ಲೈನ್ ವಿಧಿ ದೃಷ್ಟೋಯ ಯುಜ್ಯತೆ. ವಿಧಿ ದೃಷ್ಟೋಯ ಯುಜ್ಯತೆ. ಅವಾಗ ನೀವು ವಿಧಿ ದೃಷ್ಟ ಯೋ ಅಂತಂದ್ರೆ ಇದೆರಡು ಇಂಟರ್ಚೇಂಜ್ ಆಯ್ತು. ಇನ್ನೊಂದ್ಸರಿ ಹೇಳ್ತೀನಿ ಮಾತಾಜಿ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸ ಸಾತ್ವಿಕಃ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ ಶ್ಲೋಕ 12 ಹೇಳಿ. ಶ್ಲೋಕ 12. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ವಿದ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿಧಿ ರಾಜಸಂ. ಹರೇ ಕೃಷ್ಣ ಮಾತಾಜಿ. ಬಂತು ಮಾತಾಜಿ, ಸರಿಯಾಗಿ ಬಂತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎನ್ ಸಾಯಿಲಕ್ಷ್ಮಿ ಮಾತಾಜಿ. ಎನ್ ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶ್ಲೋಕ 12 ಮಾತಾಜಿ. ಹಾ ಮಾತಾಜಿ. ಶ್ಲೋಕ 12. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿಧಿ ರಾಜಸಂ. ತಪ್ಪಾಯ್ತಾ ಮಾತಾಜಿ? ಸರಿ. ವಿಧಿ. ಹರೇ ಕೃಷ್ಣ ಮಾತಾಜಿ. ವಿಧಿ ರಾಜಸಂ. ವಿಧಿ ರಾಜಸಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿಧಿ ರಾಜಸಂ. ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಆವ್ ಮಾತಾಜಿ. ಮಂಜುಳಾ ಆವ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಷ್ಟು 11ನೇದಾ? 12ನೇ ಶ್ಲೋಕ ಹೇಳಿ ಮಾತಾಜಿ. 12. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿಧಿ ರಾಜಸಂ. ಹರೇ ಕೃಷ್ಣ. ಮಾತಾಜಿ ತಪ್ಪಾಯ್ತಾ? ಇಲ್ಲ, ನೀವೇ ಕರೆಕ್ಟ್ ಮಾಡ್ಕೊಳ್ರಿ. ಮಾತಾಜಿ ಅದು ಸರಿ. ಸರಿ ಬಂತು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 13. ವಿಧಿಹೀನಂ ಅಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ವಿಧಿಹೀನಮಸೃಷ್ಟಾನ್ನಂ. ವಿಧಿಹೀನಂ ಅಸೃಷ್ಟ ಅನ್ನಂ. ಮಂತ್ರಹೀನಂ ಅದಕ್ಷಿಣಂ. ಮಂತ್ರಹೀನಂ ಅದಕ್ಷಿಣಂ. ಶ್ರದ್ಧಾವಿರಹಿತಂ ಯಜ್ಞಂ. ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ
ಪ್ರಸಾದವನ್ನು ಹಂಚದೆ ವೇದ ಮಂತ್ರಗಳನ್ನೂ ಹೇಳದೆ ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ. ಧರ್ಮಗ್ರಂಥಗಳ ಆದೇಶನ ಅಲಕ್ಷ್ಯ ಮಾಡದೆ, ಪ್ರಸಾದನೂ ಹಂಚದೆ, ವೇದ ಮಂತ್ರನೂ ಹೇಳಿದೆ, ಪುರೋಹಿತರಿಗೆ ದಕ್ಷಿಣೆನೂ ಕೊಡದೆ ಅಥವಾ ಶ್ರದ್ಧೆ ಇಲ್ಲದೆ ಮಾಡಿರೋ ಯಜ್ಞನ ತಾಮಸ ಗುಣದ್ದು ಅಂತ ಪರಿಗಣಿಸಲಾಗುತ್ತದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ವಿಧಿಹೀನಂ ಅಸೃಷ್ಟಾನಂ ವಿಧಿಹೀನಂ ಅಸೃಷ್ಟಂ ಮಂತ್ರಹೀನಂ ಅದಕ್ಷಿಣಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ ತಾಮಸಂ ಪರಿಚಕ್ಷತೆ. ವಿಧಿಹೀನಂ ಅಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ವಿಧಿಹೀನಂ ಅಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ವಿಧಿಹೀನಂ ಅಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ 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 ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. 14 ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನ್ನಿಸಿಕೊಳ್ಳುತ್ತದೆ. ಯಾವುದನ್ನ ಪರಮಪ್ರಭುವಿನ ಪೂಜೆ ಮಾಡೋದು, ಬ್ರಾಹ್ಮಣರ ಪೂಜೆ ಮಾಡೋದು, ಗುರುವಿನ ಪೂಜೆ ಮಾಡೋದು, ತಂದೆ ತಾಯಿಯಂತಹ ಹಿರಿಯರ ಪೂಜೆ ಮಾಡೋದು, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ.
देवद्विज गुरु प्राज्ञा देवद्विज गुरु प्राज्ञा पूजनं शौचम् आर्जवम् पूजनं शौचमार्जवम् ब्रह्मचर्यम् अहिंसा च ब्रह्मचर्याहिंसा च शारीरं तप उच्यते शारीरं तप उच्यते देवद्विज गुरु प्राज्ञा पूजनं शौचम् आर्जवम् देवद्विज गुरु प्राज्ञा पूजनं शौचमार्जवम् ब्रह्मचर्यम् अहिंसा च शारीरं तप उच्यते ब्रह्मचर्यमहिंसा शारीरं तप उच्यते देवद्विज गुरु प्राज्ञा पूजनं शौचम् आर्जवम् ब्रह्मचर्यम् अहिंसा च शारीरं तप उच्यते देवद्विज गुरु प्राज्ञा पूजनं शौचमार्जवम् ब्रह्मचर्यमहिंसा च शारीरं तप उच्यते देवद्विज गुरु प्राज्ञा पूजनं शौचम् आर्जवम् ब्रह्मचर्यम् अहिंसा च शारीरं तप उच्यते देवद्विज गुरु प्राज्ञा पूजनं शौचमार्जवम् ब्रह्मचर्यम् अहिंसा च उच्यते देवद्विज गुरु प्राज्ञा पूजनं शौचम् आर्जवम् ब्रह्मचर्यम् अहिंसा च शारीरं तप उच्यते देवद्विज गुरु प्राज्ञा पूजनं शौचमार्जवम् ब्रह्मचर्यम् अहिंसा च शारीरं तप उच्यते ಮಾತಾಜಿ ಹೇಳ್ಸಿ ಮಾತಾಜಿ, ಎಲ್ರಿಗೂ ಹೇಳಿಸ್ಬಿಡಿ. ಹರೇ ಕೃಷ್ಣ. ಓಕೆ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ ಮಾತಾಜಿ. ನೀವೇ ಮಾತಾಜಿ 13. ಹೌದು. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಗಾಯತ್ರಿ ಶೆಣೈ ಮಾತಾಜಿ ಹೇಳಿ. ಗಾಯತ್ರಿ ಶೆಣೈ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಧಿ ಅದೇ ಅಲ್ವಾ 13? ಹಾ ಮಾತಾಜಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶಿವಗಂಗಾ ಮಾತಾಜಿ. ವಿ ಮಲ್ಲಜಮ್ಮ ಮಾತಾಜಿ ಹೇಳಿ. ವಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಯಾವ್ದು ಮಾತಾಜಿ? 13ನೇ ಶ್ಲೋಕ ಮಾತಾಜಿ. ವಿಧಿಯೇನಾಮಷ್ಟಸ್ಥಾನಂ ಮಂತ್ರಯೇನಾಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಸುತೆ. ಚಕ್ಸುತೆ ಮಾತಾಜಿ ಯಾವ್ದು ತಪ್ಪಾಯ್ತು ಮಾತಾಜಿ? ಪರಿಚಕ್ಷ್ಯತೆ. ಅದು ನಾನು ಅನ್ನಿಸ್ತು ಮಾತಾಜಿ, ಅದು ತಪ್ಪಾಗಿದೆ. ನಂಗೆ ಉಚ್ಚಾರಣೆನೇ ಬರ್ಲಿಲ್ಲ. ಪರಿಚಕ್ಷತೆ ಅಷ್ಟೇ ಸರಿಗೆ ಹೇಳಿದ್ರಿ ಮತ್ತೆ. ಅದೇ ಆಗತ್ತೆ ಮಾತಾಜಿ, ಆದ್ರೂ ಕಲ್ತ್ಕೋಬೇಕಲ್ಲ. ಕಲ್ತ್ಕೊಳ್ಳಿಲ್ಲ ಅಂದ್ರೆ ತಪ್ಪೇ ಆಯ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆನ್ನಾಗಿ ಹೇಳ್ತಾ ಇದ್ದೀರಿ ಈಗ ನೀವು. ಏನು ನಿಮ್ ಎನ್ಕರೇಜ್ಮೆಂಟ್ ಮಾತಾಜಿ. ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ, ಕಲಿಸ್ತಿದ್ದೀರಾ, ಅದಕ್ಕೆ ಖುಷಿ ಆಗುತ್ತೆ ನಮಗೆ ಕಲಿಯೋರಿಗೆ. ಹರೇ ಕೃಷ್ಣ.
ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. ವಿಧಿಹೀನಾಮಾಸೃಷ್ಟಾನಾಂ ಮಂತ್ರಹೀನಾಮದಕ್ಷಿಣಂ ಶ್ರದ್ಧವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷ್ಯತೆ. ಶ್ರದ್ಧಾ ಬರ್ಬೇಕು ಮಾತಾಜಿ. ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷ್ಯತೆ. ಸರಿ ಹೋಯ್ತಾ ಮಾತಾಜಿ? ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಚಂದ್ರಕಲಾ ಮಾತಾಜಿ. ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ವಿಧಿಹೀನಮುಷ್ಟಾನಂ ಮಂತ್ರಹೀನಂ ಪ್ರದಕ್ಷಿಣಂ ಶ್ರದ್ಧಾವಿಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪ್ರಿಯಾಂಕಾ ಮಾತಾಜಿ ಹೇಳಿ. ಪ್ರಿಯಾಂಕಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 13 ಮಾತಾಜಿ. 13ನೇ ಶ್ಲೋಕ ಹೇಳಿ ಮಾತಾಜಿ. ವಿಧಿಹೀನಂ ಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧನ್ಯವಾದಗಳು ಮಾತಾಜಿ. ಗ್ರಾಟಿಟ್ಯೂಡ್ ಪ್ರಿಯಾಂಕಾ ಮಾತಾಜಿ ಹೇಳಿ. ಫಸ್ಟ್ ಲೈನ್ ಮಾತಾಜಿ. ವಿಧಿಹೀನಂ ಅಸೃಷ್ಟಾನಂ ಆ ಬರ್ಬೇಕು. ವಿಧಿಹೀನಂ ಸೃಷ್ಟಾನಂ. ಅದು ನಂಗೆ ಡೌಟ್ ಇತ್ತು ಮಾತಾಜಿ, ಅದಕ್ಕೆ ವಿಧಿಹೀನಂ ಅಂದ್ರೆ ನೀವು ಸೇರ್ಸಿ ಕೂಡ ಹೇಳ್ಬೋದು. ವಿಧಿಹೀನಂ ಅಸೃಷ್ಟಾನಂ ಅಂತ ಸೇರ್ಸಿ ಹೇಳ್ಬೇಕು. ವಿಧಿಹೀನಂ ಸ್ಪ್ಲಿಟ್ ಮಾಡಿದಾಗ ಅಸೃಷ್ಟಾನಂ ಬರುತ್ತೆ. ಅದೇ ತರ ಇಲ್ಲಿದೆ ಮಂತ್ರಹೀನಂ ಅದಕ್ಷಿಣಂ. ಹರೇ ಹರೇ ಕೃಷ್ಣ ಮಾತಾಜಿ. ಪ್ರಿಯಾಂಕಾ ಗ್ರಾಟಿಟ್ಯೂಡ್ ಪ್ರಿಯಾಂಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ವಿಧಿಹೀನಮಸೃಷ್ಟಾನಾಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ನೀವು ಅಷ್ಟೇ ಸ್ಪ್ಲಿಟ್ ಮಾಡಿದಾಗ ಅಲ್ಲಿ ಆ ಸೇರಿಸ್ಕೊಂಡೇ ಹೇಳ್ಬೇಕು ಮಾತಾಜಿ. ವಿಧಿಹೀನಂ ಮಂತ್ರಹೀನಂ ಅದಕ್ಷಿಣಂ ಆ ಸೇರಿಸ್ಕೊಳ್ಬೇಕು ಅಲ್ಲಿ. ಅಂದ್ರೆ ಇಲ್ಲದೆ ಇರೋದು ಅಂತ ದಕ್ಷಿಣೆ ಕೊಡದೇ ಇರೋದು ಅದಕ್ಷಿಣಂ ಅಸೃಷ್ಟಾನಂ ಆತರ ಇಲ್ಲದೆ ಇರೋದು. ಥ್ಯಾಂಕ್ ಯು ಮಾತಾಜಿ. ಹರೇ ಕೆಪಿ ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ವಿಧಿಹೀನಂ ಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಕೂಡ ವಿಧಿಹೀನಂ ಆ ಸೇರಿಸ್ಕೊಳ್ಳಿಲ್ಲ. ವಿಧಿಹೀನಂ ಅಸೃಷ್ಟಾನಂ ಬರ್ಬೇಕು. ಪ್ರಸಾದ ವಿತರಣೆ ಇಲ್ಲದೆ ಅಂತ. ಅಸೃಷ್ಟಂ ಅನ್ನಂ ಅಸೃಷ್ಟ ಅನ್ನಂ ಅಂದ್ರೆ ಅಸೃಷ್ಟಾನ್ನಂ ಅಂದ್ರೆ ಪ್ರಸಾದ ವಿತರಣೆ ಇಲ್ಲದೆ ಅರ್ಥ. ಸರಿ. ಕವಿತಾ ಮಣಿ ಮಾತಾಜಿ ಹೇಳಿ. ಕವಿತಾ ಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 14 ಮಾತಾಜಿ. 14 ಹೇಳಿ. ದೇವ ದ್ವಿಜ ಗುರು ಪ್ರಾಜ್ಞಾ ಭೋಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಬ್ರಹ್ಮಚರ್ಯಂ ಅಂದ್ರೆ ಅಹಿಂಸಾ ಬರ್ಬೇಕು. ಮಹಿಂಸಾ ಹೇಳ್ಬಾರ್ದು. ಬ್ರಹ್ಮಚರ್ಯಂ ಅಹಿಂಸಾ ಚ. ಬ್ರಹ್ಮಚರ್ಯ ಅಹಿಂಸಾ ಚ ಶಾರೀರಂ ತಪ
ಯುಜ್ಯತೆ ಬ್ರಹ್ಮಚರ್ಯಂ ಅಹಿಂಸಾ ಚ. ಹಂಗ್ ಬರ್ಬೇಕು. ಇಲ್ಲರೆ ಬ್ರಹ್ಮಚರ್ಯ ಮಹಿಂಸಾ ಹಂಗ ಸೇರ್ಸಿ ಹೇಳ್ಬೇಕು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಮ್ಮ ಮಗಳೇ ಹೇಳ್ತಾಳಂತೆಯ? ಹಾ ಮಾತಾಜಿ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ದೇವ ಮಾತಾಜಿ. ದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಂಜುಳಾ ಅವ್ರು ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ 14 ಅಲ್ವಾ ಮಾತಾಜಿ? ಹಾ ಮಾತಾಜಿ. ದೇವ ದ್ವಿಜ ಗುರು ಪ್ರಾಜ್ಞಾ ಭೋಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಬ್ರಹ್ಮಚಾರ್ಯಂ ಅಹಿಂಸಾ ಮಾತಾಜಿ. ಬ್ರಹ್ಮಚರ್ಯಂ ಅಹಿಂಸಾ. ಬ್ರಹ್ಮಚರ್ಯಮಹಿಂಸಾ ಚ. ಸರಿ ಆಯ್ತಾ ಮಾತಾಜಿ? ಸರಿ. ಬ್ರಹ್ಮಚರ್ಯ ಮಹಿಂಸಾ ಚ ಸೇರಿಸಿ ಕೂಡ ಹೇಳ್ಬೋದು, ತಪ್ಪೇನಿಲ್ಲ. ಬ್ರಹ್ಮಚರ್ಯಂ ಅಹಿಂಸಾ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ವರ್ಡಿಂಗ್ ಕ್ಲಿಯರ್ ಆಗಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರೇಣುಕಾದೇವಿ ಮಾತಾಜಿ. ರೇಣುಕಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 14 ಹೇಳಿ. ಹರೇ ಕೃಷ್ಣ ಮಾತಾಜಿ. 14 ಅಲ್ಲ ಮಾತಾಜಿ? ಹಾ ಮಾತಾಜಿ. ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ. ಶ್ಲೋಕ 14. ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜಾನಾಂ ಶೌಚಮರ್ಜವಂ ಬ್ರಹ್ಮಚಾರ್ಯ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪೂಜನಂ ಶೌಚಂ ಆರ್ಜವಂ. ಪೂಜನಂ ಶೌಚಮಾರ್ಜವಂ. ಶೌಚಮಾರ್ಜವಂ. ಮಾರ್ಜವಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಬಿ ಅವ್ರ ಮಾತಾಜಿ ಹೇಳಿ. ನಿರ್ಮಲಾ ಮಾತಾಜಿ. ಯಾವ್ದು ಹೇಳಿ ಮಾತಾಜಿ? 14 ಹೇಳಿ ಮಾತಾಜಿ. ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸರಿತಾ? ಸರಿ ಆಯ್ತು ಮಲ್ಲ ಮಾತಾಜಿ. ಚೆನ್ನಾಗಿ ಹೇಳಿದ್ದು. ಉಚ್ಯತೆ ಒಂದ್ಸರಿ ಕರೆಕ್ಟ್ ಆಗಿ ಕೇಳಿ ನಾವು. ಉಚ್ಯತೆ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 14 ಹೇಳಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ರಂಜನಾ ಮಾತಾಜಿ. ರಂಜನಾ ಮಾತಾಜಿ ಶ್ಲೋಕ 14 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜನ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಸರಿ ಹೇಳಿದ್ದು ಮಾತಾಜಿ. ಇನ್ನು
ರೇಖಾ ಮಾತಾಜಿ ಹೇಳಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೊಡಿ ನಿಧಾನಕ್ಕ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ, ರೇಖಾ ಮಾತಾಜಿ, ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಶ್ಲೋಕ 14. ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ, ಹರೇ ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ. ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ ಅನ್ಮ್ಯೂಟ್ ಮಾತಾಜಿ. ಮಾಡ್ಕೊಳ್ಳಿ. ಮತ್ತೆ ಶ್ಲೋಕ 14 ಮಾತಾಜಿ. ಪ್ರಭುಜಿ. ಮಾತಾಜಿ ಶ್ಲೋಕ 14. ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದ ಮಾತಾಜಿ. ಪ್ರಭುಜಿ, ಚೆನ್ನಾಗಿ ಹೇಳಿದ್ರಿ. ಶಿವಗಂಗಾ ಧನ್ಯವಾದ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಎ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇನ್ನು ಯಾರಿಗೆಲ್ಲ ಹೇಳಲಿಕ್ಕಿದೆ 13 ಮತ್ತೆ 14, ಯಾರು 13 ಹೇಳಿದ್ದಾರೆ ಅವ್ರು 14 ಹೇಳಿ, 14 ಹೇಳಿದವರು 13 ಹೇಳಿ. ಹರೇ ಕೃಷ್ಣ. ಮಾತಾಜಿ ಶ್ಲೋಕ 13. ಮಾತಾಜಿ ವೆಂಕಟೇಶ್ ಪ್ರಭುಜಿಗೆ ಚಾನ್ಸ್ ಕೊಡಿ ಮೊದಲು. ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ವಿಧೀನಾಮ ಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಶ್ರದ್ಧಾ ವಿರಹಿತಂ. ವೀರ ಇಲ್ಲ, ಶ್ರದ್ಧಾ ವಿರಹಿತಂ. ದೀರ್ಘ ಇಲ್ಲ, ವಿ. ಮತ್ತೆ ಶ್ರದ್ಧಾ ವಿರಹಿತಂ. ವಿರಹಿತಂ, ವಿರಹಿತಂ. ವಿರಹಿತಂ. ಮಾತಾಜಿ ಶ್ರದ್ಧಾ ವಿರಹಿತಂ. ಇನ್ನೊಂದ್ಸಲ ಹೇಳಿ ಪ್ರಭುಜಿ. ಮಾತಾಜಿ ವಿಧೀನಾಮ ಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಮತ್ತೆ ಅದು ಹೇಳಲಿಕ್ಕಿದ್ದಾರೆ ರಂಜನಾ ಮಾತಾಜಿ, 13ನೇ ಶ್ಲೋಕ ಶ್ರವಂತಿ ಇರ್ಬೋದು. ಮಾತಾಜಿ, 13ನೇ ಸಾಯಿಲಕ್ಷ್ಮಿ ಶ್ಲೋಕ ಮಾತಾಜಿ ಹೇಳಿ. ವಿಧಿಹೀನ MN ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ವಿಧಿಹೀನ ಅಸೃಷ್ಟಾನಾಂ ಮಂತ್ರಹೀನ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಮಾತಾಜಿ, ನೀವು ಅಸ್ಪೃಷ್ಟಾನಂ ಅದಕ್ಷಿಣಂ ಅಂತ ಹೇಳ್ಬೇಕಾದ್ರೆ ವಿಧಿಹೀನ ಅನ್ಬಾರ್ದು, ವಿಧಿಹೀನಂ. ಮಂತ್ರಹೀನಂ ಅಂದ್ರೆ ಅವಾಗ ಅಸ್ಪೃಷ್ಟಾನಂ. ವಿಧಿಹೀನಂ ಸೃಷ್ಟಾನಂ ಅವಾಗ ಮಂತ್ರಹೀನಂ. ಸೃಷ್ಟಾನಂ ಅನ್ಬಾರ್ದು. ವಿಧಿಹೀನಂ ಅಸ್ಪೃಷ್ಟಾನಂ ಸೇರಿಸಿ ಹೇಳಿ. ಇಲ್ಲಾಂದ್ರೆ ವಿಧಿಹೀನಂ ಅಸ್ಪೃಷ್ಟಾನಂ ಅಂತ ಹೇಳಿ. ವಿಧಿಹೀನ ಅಸೃಷ್ಟಾನಂ. ವಿಧಿಹೀನಂ. ವಿಧಿಹೀನಂ ಅಸೃಷ್ಟಾನಂ. ಮಂತ್ರಹೀನಂ ಅದಕ್ಷಿಣಂ. ದಕ್ಷಿಣಂ. ಹರೇ ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ರಂಜನಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ವಿಧಿಹೀನಂ ಅಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಅಲ್ಲಿ ಇದ್ದೀರಿ, ಹೇಳಿ. ಶ್ಲೋಕ 13.
विधिहीनमसृष्टान्नं मन्त्रहीनमदक्षिणं श्रद्धाविरहितं यज्ञं तामसं परिचक्षते हरे ಹರೇ ಕೃಷ್ಣ ಮಾತಾಜಿ. ಕವಿತಾಮಣಿ ಮಾತಾಜಿ, ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಂ ದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಮಂತ್ರಹೀನಂ ಅಂದಾಗ ಅದಕ್ಷಿಣಂ ಬರ್ಬೇಕು. ಮಂತ್ರಹೀನಂ ಅದಕ್ಷಿಣಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಇನ್ನು ಯಾವ್ದಿಗೆ ಹೇಳಲಿಕ್ಕಿದೆ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ನಾನು ಹೇಳ ಮಾತಾಜಿ. ಹೇಳಿ ಮಾತಾಜಿ. ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಸರಿ ಇತ್ತಾ? ಧನ್ಯವಾದಗಳು ಸರಿ. ಮಾತಾಜಿ. ಸರಿಯಾಗಿ ಧನ್ಯವಾದಗಳು ಹೇಳಿದ್ರು ಮಾತಾಜಿ. ಸರಿಯಾಗಿ ಹೇಳಿದ್ರು. ಇನ್ನು ಯಾವ್ದು ಹೇಳ್ತಿದೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 14ನೇ ಶ್ಲೋಕ ಹೇಳಿಲ್ಲ ಮಾತಾಜಿ. ಹೇಳಿ. ದೇವ ದ್ವಿಜ ಗುರು ಪ್ರಜ್ಞಾ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶರೀರಂ ತಪ ಉಚ್ಯತೆ. ಸರಿ ಬಂತ ಮಾತಾಜಿ? ಸರಿ ಬಂತು. ಸರಿ ಬಂತು ಮಾತಾಜಿ. ಮಾತಾಜಿ ನಾನು 16 ಕೇಳಿಲ್ಲ. ಹೇಳಿ ಮಾತಾಜಿ. ದೇವ ದ್ವಿಜ ಗುರು ಪ್ರಜ್ಞಾ ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶರೀರಂ ತಪ ಉಚ್ಯತೆ. ಇಲ್ಲಿ ತಪ್ಪಾಯ್ತು ಮತ್ತೆ. ಶಾರೀರಂ ತಪ ಉಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಚೆನ್ನಾಗಿ ಹೇಳಿದ್ದು. ಇನ್ನು ಯಾವ್ದೆಲ್ಲ ಹೇಳಲಿಕ್ಕಿದೆ? ನಾನು ಹೇಳ ಮಾತಾಜಿ 14. ಹರೇ ಹಾ, ಹೇಳಿ ಮಾತಾಜಿ. ಯಾಕೋ ದೊಡ್ಡದೇ ಆಗ್ತಾ ಇಲ್ಲ ಮಾತಾಜಿ. ಯಾರು ಹೇಳಿದೀಗ? ಭಾಗ್ಯಲಕ್ಷ್ಮಿ ಮಾತಾಜಿ. ಅಲ್ಲ, ಅವ್ರಿಗೆ ಮುಂಚೆ ಒಬ್ರು ಅದು ಮಲ್ಲಜಮ್ಮ ಹೇಳ ಮಾತಾಜಿ 14. ಹೇಳಿ ಮಾತಾಜಿ. 14. ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪಃ ಸರಿ ಇತ್ತ ಮಾತಾಜಿ? ಸರಿ ಸರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕವಿತಾಮಣಿ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ ಮಗಳು ಹೇಳ್ತಾಳಂತೆ ಹಾ, ಮಾತಾಜಿ. ಹೇಳಿ. ಶ್ಲೋಕ 13. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ದು. ಇನ್ನು ಯಾವ್ದು ಹೇಳಲಿಕ್ಕಿದೆ? ಹರೇ ಕೃಷ್ಣ. ಆಯ್ತಾ? ಎಲ್ಲದೂ ಹೇಳಿ ಆಯ್ತಾ? ಆಯ್ತು ಅನ್ಸುತ್ತೆ ಮಾತಾಜಿ. ಓಕೆ. ಎಲ್ಲರದ್ದು ಆಗಿದೆ. ಆಯ್ತು ಮಾತಾಜಿ. ಮಲ್ಲಜಮ್ಮ ಮಾತಾಜಿ ಹೇಳಿದ್ರು ಮಾತಾಜಿ. ಹೇಳಿದ್ರು. ಹೌದು ಹೇಳಿದ್ದು. ಎಲ್ಲರದ್ದು ಆಯ್ತಲ್ಲ ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಎಲ್ಲರೂ ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
अनंत वैष्णव वृंद की जय। नामाचार्य श्री हरिदास ಠಾಕೂರ್ की जय। ಶ್ರೀಲಾ ಪ್ರಭುಪಾದ की जय। ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಾಳೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪ್ರವೀಣ ಹರೇ ಮಾತಾಜಿ ಕೃಷ್ಣ ನಿಮ್ಗೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ನಿಮ್ದು ಧನ್ಯವಾದಗಳು ಇವತ್ತು ಮಾತಾಜಿ. ವಾಯ್ಸ್ ಲೋ ಬರ್ತಾ ಇತ್ತು ಮಾತಾಜಿ. ಅದೇ ಯಾಕೆ ಫೋನ್ ಮಿಸ್ಟೇಕ್ ಕೆಲವು ಸಲ ಕೇಳಿಸುವುದೇ ಇಲ್ಲ, ಹಾಗೆ ಆಗ್ತಾ ಇತ್ತು. ಹೌದು ಮಾತಾಜಿ, ಅಯ್ಯೋ, ಕೆಲವೊಮ್ಮೆ ಇಲ್ಲಿ ಕೇಳಿಸುವುದೇ ಇಲ್ಲ. ವೈಫೈ ಇಲ್ಲ ಮಾತಾಜಿ, ಅದು 2 ಮೊಬೈಲ್ ಅದೇ ಮಾತಾಜಿ. ಸರಿ ಸರಿ. ಅದರಿಂದ ಇದಾಗಿ ವೈಫೈ ನೀವು ಕನೆಕ್ಟ್ ಮಾಡ್ಲಿಲ್ವಾ ಅಂತಲ್ವಾ ಈ ಮನೆಯಲ್ಲಿ ಈಗ? ವೈಫೈ ಕನೆಕ್ಟ್ ಮಾಡ್ಕೊಂಡಿಲ್ಲ ಹೊಸ ಮನೆಯಲ್ಲಿ. ಅದೇ ಮಾತಾಜಿ, ಅದೇ ಕರೆಕ್ಟ್. ಡೇಟಾ ಚೆನ್ನಾಗಿ ಸಿಗ್ತಾ ಇದೆ, ಹಂಗಾಗಿ ಇದ್ರಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಓಕೆ ಮಾತಾಜಿ, ಓಕೆ. ವೈಫೈ ಹಾಕೊಂಡು ಧನ್ಯವಾದಗಳು ಮಾತಾಜಿ. ಇಬ್ರು ಮಾತಾಜಿಗೂ ಧನ್ಯವಾದಗಳು. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳು. ಮಾತಾಜಿ. ಲಲಿತಾ ಮಾತಾಜಿ ತುಂಬಾ ಧನ್ಯವಾದಗಳು ಮಾತಾಜಿ, ನನ್ಗೂ ಕಲೀಲಿಕ್ಕೆ ಸಿಗ್ತದೆ ಮಾತಾಜಿ. ಹರೇ ಕೃಷ್ಣ. ನೋಡೋಣ, ನಾಳೆ ಇನ್ನೊಂದು ಫೋನ್ದೇ ಅನ್ಮ್ಯೂಟ್ ಮಾಡ್ಕೋತೀನಿ. ಮಾತಾಜಿ ಮ್ಯೂಟ್ ಮಾಡ್ಕೋತೀನಿ. ನೋಡಿ. ಹರೇ ಕೃಷ್ಣ. ಹರೇ ಅದೇ ಕೃಷ್ಣ ಕೇಳೋಣ ಅಂತಿದೆ, ಇವತ್ತು ಲೋ ಕೇಳಿಸ್ತಾ ಅಂತ. ಹೌದು. ಸರಿ ಮಾತಾಜಿ, ಓಕೆ ಮಾಡೋಣ ನಾಳೆ. ನೆಕ್ಸ್ಟ್ ನೀವು ದೂರದಿಂದ ಮಾತಾಡಿದ ಹಾಗೆ ಆಗ್ತಾ ಇತ್ತು. ಹೌದಾ? ಅಷ್ಟು ಲೋ ಇದೆ. ಸರಿ, ನಾಳೆ ಈ ಫೋನ್ ಮಾಡ್ತೀನಿ, ನೋಡೋಣ ಹೆಂಗ್ ಕೇಳುತ್ತೆ. ಮಾತಾಜಿ. ಓಕೆ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದ.